ಮಲೆನಾಡಿನ ಸೂರ್ಯಚಂದ್ರ ಚಿಹ್ನೆ, ಮೂಡಬಿದ್ರೆ, ಲಡಾಖ್, ಕರ್ನಾಟಕ, ಕಾಶ್ಮೀರ, ಮಿಸ್ಟರ್ ರೈಡರ್ ಬೆದ್ರಾ ಹೀಗೆ ಸಂಪರ್ಕದ ವಿವರ ಹೊತ್ತ ನಾಮಫಲಕದೊಂದಿಗೆ ಮೂಡಬಿದ್ರೆಯಿಂದ ಕಾಶ್ಮೀರಕ್ಕೆ ಸೈಕಲ್ ಸವಾರಿ ಮಾಡಿದ ಪ್ರಾಂತ್ಯ ಗ್ರಾಮಲಾಡಿಯ ಮೊಹಮ್ಮದ್ ಆರಿಫ್ ಮೂಡಬಿದ್ರೆಗೆ ತಲುಪಿದ್ದಾರೆ. ಆರಿಫ್ ಅವರ ತಾಯಿ ನಜೀಂ ಪ್ರಾಂತ್ಯದಲ್ಲಿ ಅವರನ್ನ ಸ್ವಾಗತಿಸಿದ್ರು. ಮಾಧ್ಯಮದೊಂದಿಗೆ ಮಾತನಾಡಿದ ಆರಿಫ್, ನಾನು ಆಗಸ್ಟ್ 2ರಂದು ಮೂಡಬಿದ್ರೆಯಿಂದ ಸೈಕಲ್ ಮೂಲಕ ಲಡಾಖಿಗೆ ಪ್ರಯಾಣವನ್ನ ಪ್ರಾರಂಭಿಸಿದೆ. ಮನೆಯವರ ಪ್ರೋತ್ಸಾಹ, ನಾನು ಕೆಲಸ ಮಾಡುತ್ತಿರುವ ಮೆಟಲ್ ಶಾಪ್ನ ಮಾಲೀಕ ನಜೀರ್ ಅವರ ವಿಶೇಷ ಸಹಕಾರದಿಂದ ಸೈಕಲ್ನಲ್ಲಿ ಲಡಾಖಿಗೆ ಪ್ರಯಾಣ ಬೆಳೆಸುವ ನನ್ನ ಕನಸು ನನಸಾಗಿದೆ. ಪ್ರಯಾಣದುದ್ದಕ್ಕೂ ವಿವಿಧ ಭಾಗಗಳ ಸಂಸ್ಕೃತಿಯನ್ನ ಅರಿಯಲು ಸಾಧ್ಯವಾಗಿದೆ. ಪ್ರಯಾಣದಿಂದಾಗಿ ನನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಎಂದರು. ರೈಡ್ ಸ್ಟಾರ್ಟ್ ಮಾಡ್ತೀನಿ ಆಗಸ್ಟ್ 2ಗೆ ವಿತ್ 53 ಡೇಸ್ ಕಂಪ್ಲೀಟ್ ಆಗುತ್ತೆ. എനിക്ക് ಸಪೋರ್ಟ್ ಮಾಡ್ತೀನಿ. ಅವರು ಟೋಟಲ್ ರೈಡ್ ಸ್ಟಾರ್ಟ್ ಮಾಡ್ತೀನಿ ಮುಗ್ತದೆ ಅಂತ ಮಸ್ತ್ ಜನ ಸಪೋರ್ಟ್ ಮಾಡ್ತೀರಿ. ಮಾತಾಗಲಿ ಥ್ಯಾಂಕ್ ಯು ಬಾನಂದು ಭಾರಿ ಖುಷಿ ಅಂడి ಮಾತಾತು ಊರಿಗೆ ಬರ್ತದೆ ಫೈನಲಿ ರೀಚ್ ಆಯ ಅಲ್ಲ ಅನುಭವ ಮಾತ್ರ ಮಸ್ತ್ ಇಡ್ತೀನಿ. ಒಂದು ಜನಕ್ಕೆ ಮೀಟ್ ಆಗೋಲಿ ಅಂಚನೆ ನಮಕ್ ಒಂದು ಅದು ಪಂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೋದು. ಅಂಚನೆ ಪಾರ್ಟಿ ಅರ್ಧಕ್ಕಿಂತ ಪಾರ್ಟಿ ಅದು ಮೂಲಿತ ನಮ್ಮ ಅಕ್ಕಲಿಂಚ ಗೊತ್ತಿರ್ತೀವಿ ಅಂಡ್ ಅಕ್ಕನ ರೆಸ್ಪೆಕ್ಟ್ ಅವಾರ್ಡು ಮತ್ತು ಎಡ್ಡೆ ಇನ್ಫ್ಲುಯೆನ್ಸ್ ಬರುವಂಥದ್ದು. ಮೆಟಲ್ ಶಾಪ್ ಮಾಲೀಕ ನಜೀರ್ ಅವರು ಮಾತನಾಡಿ, ನಮ್ಮ ಅಂಗಡಿಯಲ್ಲಿ ಕಳೆದ 1 ವರ್ಷದಿಂದ ಕೆಲಸ ಮಾಡುತ್ತಿರುವ ಆರಿಫ್ ಲಡಾಖಿಗೆ ಸೈಕಲ್ ಸವಾರಿ ಮಾಡುವ ತಮ್ಮ ಇಚ್ಛೆಯನ್ನ ಹೇಳಿಕೊಂಡಿದ್ರು. 3500 ಕಿಲೋಮೀಟರ್ ಹೆಚ್ಚು ಅವರು ಸೈಕಲ್ ಸವಾರಿಯನ್ನ ಮಾಡಿರುವುದು ಖುಷಿ ನೀಡಿದೆ ಎಂದು ಹೇಳಿದ್ರು. ಅಂದ್ರೆ ಅದಕ್ಕಿಂತ ಮೊದಲು 2500 ಕಿಲೋಮೀಟರ್ ರನ್ ಮಾಡಿದ್ದಾನೆ, ರೈಡ್ ಮಾಡಿದ್ದಾನೆ. ಅದರ ಮೇಲೆ ರನ್ ಮಾಡಿದವನಿಗೆ ರೀಚ್ ಇಲ್ಲಿಗೆ ಬರಲಿಕ್ಕೆ ಆಗ್ತಿಲ್ಲ. ಅಂದರೆ ಅವನು ರೀಚ್ ಗೋಲ್ ಮಾಡಿ ಅಲ್ಲಿ ಅರ್ಧದಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಅವನು ಶ್ರೀನಗರದಿಂದ ಮತ್ತೆ ಸೈಕಲಲ್ಲಿ ರೈಡ್ ಮಾಡಿ ಇಡೀ ಕಾಶ್ಮೀರ ತಿರುಗಿ ಬಂದು ಅಲ್ಲಿಂದ